ಸುಳ್ಯ ತಾಲೂಕಿನ ಅಧ್ಯಕ್ಷರು, ಶಿರಾಳ ತಾಲೂಕಿನ ಸದಸ್ಯರು, ಮಂಗಳೂರು ತಾಲೂಕಿನ ಬೆಳಗಾವಿಯಲ್ಲಿ ಕ್ರೀಡಾಕೂಟ 2025ರ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿರುವ ಬಾಂಧವರು ಕೂಡ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದ ಶ್ರೀಯುತ ರಾಧಾಕೃಷ್ಣ ತಾವುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮಾನಿ ಪಿಲಿಭೂತ ದೈವಗಳ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಕೂಡ ಬೇಡ್ತಾ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿದಂತಹ ಎಲ್ಲ ಕ್ರೀಡಾಪಟುಗಳೇ, ಯಾದವ ಸಮುದಾಯದ ಬಂಧುಗಳೇ, ನಾವು ಇವತ್ತು ಯಾದವ ಸಭಾ ಜಿಲ್ಲಾ ಸಮ್ಮೇಳನದ ಪೂರ್ವಭಾವಿಯಾಗಿ ನಡೆಯುವಂತಹ ಕ್ರೀಡಾಕೂಟದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತ ಮಾಡುವ ಮುಂಚೆ ಈ ಒಂದು ಕ್ರೀಡಾಂಗಣ ತಯಾರಿ ಆಗಬೇಕು ಅಂತಾದರೆ ನಮ್ಮ ಯಾದವ ಸಮುದಾಯದ ಜೊತೆಗೆ ಒಂದಷ್ಟು ಪಾಣಾಜೆ ಗ್ರಾಮದ ಯುವ ಮಿತ್ರರು, ಅದು ಯಾದವ ಸಮುದಾಯದ ಕಾರ್ಯಕ್ರಮ ಅಂತ ನೋಡದೆ ನಮ್ಮವರು ಮಾಡುವ ಕಾರ್ಯಕ್ರಮ ಅನ್ನುವ ನಿಟ್ಟಿನಲ್ಲಿ ಇಡೀ ರಾತ್ರಿ ಹಗಲು ಮಳೆ ಬಿಸಿಲು ಯಾವುದು ಲೆಕ್ಕಿಸದೆ ಕೂಡ ಇಷ್ಟೊಂದು ಸುಸಜ್ಜಿತವಾಗಿ ಕ್ರೀಡಾಂಗಣವನ್ನು ತಯಾರು ಮಾಡಿಕೊಟ್ಟಂತಹ ನನ್ನ ಯುವ ಮಿತ್ರರಿಗೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದರೆ ಆ ಯುವ ಮಿತ್ರರು ನಮ್ಮ ಸಮುದಾಯದವರಲ್ಲ, ಆದರೂ ಕೂಡ ನಮ್ಮ ಸಮುದಾಯದ ಮೇಲೆ ಪ್ರೀತಿ ಇಟ್ಟು ಆ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮೊದಲಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಯಾಕೆಂತೇಳಿದರೆ ನಾವಿವತ್ತು ವೇದಿಕೆಯಲ್ಲಿ ನಿಲ್ಲಬೇಕಿದ್ರೆ ಮೂಲ ಕಾರಣ ಅವರು ಅಂತ ಹೇಳ್ತಾ, ಅದರ ಜೊತೆಗೆ ಮೂರು ಶಕ್ತಿಗಳು ನಮ್ಮ ಜೊತೆಗಿದ್ದವು. ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಕರುಣಾಕರ ಮಣಿಯಾಣಿಯವರು, ಅದೇ ರೀತಿ ಶ್ರೀಯುತ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿಯವರು, ಅದೇ ರೀತಿ ಪವನ್ ಯಾದವ್ ಅವರು ದೇವಸ್ಯ. ಈ ಮೂವರು ನಿರಂತರವಾಗಿ ಈ ಒಂದು ಕ್ರೀಡಾಂಗಣದಲ್ಲಿ ಇದ್ದರು. ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ನಮಗೆ ಗೊತ್ತಿದೆ ಬಿಸಿಲು ಕೂಡ ಜೋರಾಗಿದೆ. ಅದರ ಜೊತೆಗೆ ಸಂಜೆ ನಾವು 4 ಗಂಟೆಗೆ ಮುಂಚೆ ನಾವು ಕಾರ್ಯಕ್ರಮವನ್ನು ಮುಗಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಮಳೆ ಬರ್ತದೆ ಅನ್ನುವಂಥ ಅರಿವು ಇಲ್ಲ ನಮಗೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇಂದಿನ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಶ್ರೀಯುತ ಎ.ಕೆ. ಮಣಿಯಾಣಿಯವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ಸುಶಾಂತ್ ಯಾದವ್ ಇವರು ಶಾಲು ಹಾಕಿ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ನವೀನ್ ಇವರು ಕಾರ್ಯದರ್ಶಿಗಳು ಸಾಲು ಹಾಕಿ ಸ್ವಾಗತವನ್ನು ಮಾಡಬೇಕು. ಅದೇ ರೀತಿ ಇಂದಿನ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ಶ್ರೀಯುತ ಲಕ್ಷ್ಮಣ್ ಬೊಳ್ಳಾಜೆ, ರಾಷ್ಟ್ರೀಯ ಕ್ರೀಡಾಪಟು, ನಮ್ಮ ಸಮುದಾಯದ ಅತ್ಯಂತ ಹೆಮ್ಮೆಯ ಕ್ರೀಡಾಪಟು. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶ್ರೀಯುತ ಕುಂಜಿಮಣಿಯಾಣಿಯವರು ಸಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಈ ಟ್ರೋಫಿ ಮೆರವಣಿಗೆ ಯಾವುದೇ ಕಾರ್ಯಕ್ರಮ ಮಾಡಿದರೆ ಅದು ವಿಭಿನ್ನವಾಗಿರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಮ್ಮ ಯುವ ಮಿತ್ರರು ಸೇರಿಕೊಂಡು ಟ್ರೋಫಿ ಮೆರವಣಿಗೆಯನ್ನು ಮಾಡಿದರು. ಈ ಮೆರವಣಿಗೆಗೆ ಚಾಲನೆಯನ್ನು ನೀಡಿದಂಥ ಶ್ರೀಯುತ ನಾಗರಾಜನ್ ತಲಪಾಡಿಯವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಸುಶಾಂತ್ ಮಣಿಯಾಣಿಯವರು ಶ್ರೀಯುತ ನಾಗರಾಜನ್ರವರಿಗೆ ಶಾಲು ಹಾಕಿ ಸ್ವಾಗತವನ್ನು ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಒಬ್ಬರು ಕ್ರೀಡಾಪಟುವಾಗಿ ಇವತ್ತು ಜೆಇಯಾಗಿ ಇವತ್ತು ಮಂಗಳೂರು ಮೆಸ್ಕಾಂನಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತಹ ವನಿತಾ ಕೆ ಯಾದವ್ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವರಿಗೆ ಜಯಶ್ರೀ ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಸಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬಹುಶಃ ನಮ್ಮ ಏನು ಸಿಟ್ಟುಗಳಿದ್ರು ಈ ಒಂದು ಒತ್ತಡಗಳ ಮಧ್ಯೆ, ಒಂದು ಕಡೆ ಮಳೆ ಬಿಸಿಲು ಒತ್ತಡಗಳಿದೆ, ನಾವು ಏನೇ ಸಿಟ್ಟು ತೋರಿಸ್ತಿದ್ರು ಅದು ಕೂಡ ನಮ್ಮ ಪ್ರಾದೇಶಿಕ ಸಮಿತಿ ಅಧ್ಯಕ್ಷರಾದ ಧನಂಜಯ ಯಾದವ್ ಅವರು. ಆದರೆ ಅದು ಯಾವುದನ್ನು ಅವರು ತಗೊಳ್ಳದೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಿರಂತರವಾಗಿ ಇಲ್ಲಿ ಇದ್ದವರು ಧನಂಜಯ ಯಾದವ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇನ್ನೊಂದು ಉಲ್ಲೇಖ ಮಾಡಬೇಕು. ಪೂರ್ವಭಾವಿ ಸಭೆ ಮಾಡುವಾಗ ಆರ್ಥಿಕ ಕ್ರೋಢೀಕರಣ ಆಗಬೇಕು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಾಗಬೇಕು ಅಂತ ಆಗುವಾಗ ಮೊದಲ ಬಾರಿಗೆ ಎದ್ದು ನಿಂತು ಇಡೀ ಕ್ರೀಡಾಕೂಟದ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಪ್ರಾದೇಶಿಕ ಸಮಿತಿಯ ಅಧ್ಯಕ್ಷರು. ಪ್ರಾದೇಶಿಕ ಸಮಿತಿಯ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬಹುಶಃ ನಮ್ಮ ಸಮುದಾಯದವರು ಅವರಿಗೆ ನಮ್ಮ ದಿನೇಶ್ ಯಾದವ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ನಮ್ಮವರೇ ಆದಂತಹ ಶ್ರೀಯುತ ಗೋಪಾಲಮಣಿಯಾಣಿ ದೇವಸ್ಯ ಇವರು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ
ನಮ್ಮ ಸಮುದಾಯದವರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ. ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ನಮ್ಮ ಸಮುದಾಯದವರು ಇದ್ದಾರೆ. ಆದರೆ ಅದನ್ನು ಗುರುತಿಸುವಲ್ಲಿ ನಾವು ಸೋತಿದ್ದೇವೆ. ಬಹುಶಃ ಇವತ್ತು ಮಂಗಳೂರಿನ ಕ್ರೈಮ್ ಬ್ರ್ಯಾಂಚ್ನಲ್ಲಿ ಇದ್ದುಕೊಂಡು ಒಂದು ದೊಡ್ಡ ಹೆಸರನ್ನು ಮಾಡಿದವರು ಎನ್.ಎ. ಚಂದ್ರಶೇಖರ್ ಅವರು. ಸರ್, ನಿಮ್ಮ ಉಪಸ್ಥಿತಿ ನಮಗೆ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ ನಿಮ್ಮ ಸಹಕಾರವನ್ನು ಸ್ಮರಿಸ್ತಾ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವರಿಗೆ ಹರಿಕೃಷ್ಣ ಕಂಪ ಇವರು ಶಾಲು ಹಾಕಿ ಸ್ವಾಗತ ಹೇಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಿರಂತರ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಜೊತೆಯಾದವರು ಶ್ರೀಯುತ ನಮ್ಮ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸದಾನಂದ ಕಾವೂರ್ ಅವರು. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೇಂದ್ರ ಸಮಿತಿಯ ಕೋಶಾಧಿಕಾರಿಗಳಾದಂಥ ಶ್ರೀಯುತ ಚಂದ್ರಶೇಖರ್ ಅವರು, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಇಷ್ಟು ಜನ ಸೇರಬೇಕು ಅಂತಾದರೆ ತಾಲೂಕು ಅಧ್ಯಕ್ಷರು ಅದನ್ನು ಸಮರ್ಥವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ ಪರಿಣಾಮ ಸೇರಿದ್ದಾರೆ. ಶ್ರೀಯುತ ನಮ್ಮ ಮಂಗಳೂರು ಬಂಟ್ವಾಳ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ಅಮಯ್ಯ ಅವರಿದ್ದಾರೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೃಷ್ಣ ಬಿ ಪಡೀಲ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತ, ಮಂಗಳೂರು ತಾಲೂಕು ಸಮಿತಿ ಅಧ್ಯಕ್ಷರು. ಅದೇ ರೀತಿ ಸುಳ್ಯ ತಾಲೂಕು ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಕರುಣಾಕರ ಆಸ್ಪಾರೆ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಧಾಕೃಷ್ಣ ಟಿ ಅವರು ನೂತನವಾಗಿ ಸಮಿತಿ ಆದಂಥ ಬೆಳ್ತಂಗಡಿ ತಾಲೂಕು ಸಮಿತಿ ಅಧ್ಯಕ್ಷರು, ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಸಂಜೆ ತನಕ ಇದ್ದು ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ, ಯಾಕೆಂತೇಳಿದರೆ ಮಳೆ ಎಲ್ಲದರ ಮಧ್ಯೆಯೂ ಕೂಡ ನಾವು ಇವತ್ತು ಯಶಸ್ವಿಯಾಗಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದೇವೆ. ಏನಾದರೂ ಸಣ್ಣ ವ್ಯತ್ಯಾಸಗಳಾದರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬೇಡಿ. ಯಾಕೆಂತೇಳಿದರೆ ಇದು ಕ್ರೀಡಾಕೂಟ ಅನ್ನುವುದಕ್ಕಿಂತ ಇದೊಂದು ಸ್ನೇಹಕೂಟ, ಪರಸ್ಪರ ನಾವು ಪರಿಚಯಸ್ಥರಾಗ್ತೇವೆ ಅನ್ನುವ ಮಾತನ್ನು ಹೇಳ್ತಾ, ನಿಮ್ಮ ಸಹಕಾರ ಇದ್ದರೆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಯಾಕೆಂತೇಳಿದರೆ ಅವತ್ತಿನಿಂದ ಇವತ್ತಿನವರೆಗೆ ನಮಗೆ ದೊಡ್ಡ ಯಾದವ ಸಮುದಾಯವನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ತೋರಿಸಿದವರು ಯಾರು ಅಂತ ಕೇಳಿದರೆ ನಮ್ಮ ಮಾಧ್ಯಮ ಮಿತ್ರರು. ನಮ್ಮ ಝೂಮ್ ಟಿ ವಿಯ ಮುಖ್ಯಸ್ಥರಾದ ಶ್ರೇಯಸ್ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುದ್ದಿ ಮಾಧ್ಯಮ, ಯಾಕೆಂತೇಳಿದರೆ ದಿನ ಬೆಳಗಾಗುವುದು ಹೇಗೆ ಅಂತ ಕೇಳಿದರೆ ಸುದ್ದಿ ಪೇಪರ್ ಓದಿದರೆ, ಇಲ್ಲದಿದ್ದರೆ ಅದು ದಿನ ಪೂರ್ತಿ ಆಗುವುದಿಲ್ಲ. ಸುದ್ದಿ ಮಾಧ್ಯಮದವರಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರಾದ ಧನು ಹಾಗೂ ಮೋಹನ್ ರವರಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಎಲ್ಲ ಇದಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಇವತ್ತು ಕಾರ್ತಿಕ್ ಡಿ ಜಿ ಅವರು ಇಡೀ ಅಡುಗೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಸಮುದಾಯದವರು, ಅವರ ಒಂದು ಸಹಕಾರವನ್ನು ಕೂಡ ಇಲ್ಲಿ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಬ್ಬರು ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೋ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇನ್ನು ಕೇವಲ 5-10 ನಿಮಿಷದಲ್ಲಿ ನಾವು ಈ ಉದ್ಘಾಟನಾ ಸಮಾರಂಭವನ್ನು ಮುಗಿಸಲಿಕ್ಕೆ ಇದ್ದೇವೆ. ಎಲ್ಲರಿಗೂ ಮಗದೊಮ್ಮೆ ಪ್ರೀತಿಯ ಸ್ವಾಗತ. ಎಲ್ಲರನ್ನ ಸ್ವಾಗತಿಸಿದ ಶ್ರೀಪ್ರಸಾದ್ ಪಾಣಾಜೆ ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಯಾದವ ಕ್ರೀಡಾಕೂಟ 2025ಕ್ಕೆ ಅಧಿಕೃತವಾದ ಚಾಲನೆಯನ್ನು ಕೊಡುವರೆ ರಾಷ್ಟ್ರೀಯ ಕ್ರೀಡಾಪಟು ಶ್ರೀಯುತ ಲಕ್ಷ್ಮಣ ಬಳ್ಳಾಜೆ. ವಂದನೆಗಳು ಶ್ರೀಯುತ ಲಕ್ಷ್ಮಣ ಬಳ್ಳಾಜೆ ರಾಷ್ಟ್ರೀಯ ಕ್ರೀಡಾಪಟು ಇವರಿಗೆ. ದೀಪವನ್ನು ಬೆಳಗಿಸಿ ಚಾಲನೆಯನ್ನು ನೀಡಿದ ಶ್ರೀಯುತ ಲಕ್ಷ್ಮಣ ಬಳ್ಳಾಜೆ ಇವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ದೈವ ದೇವರುಗಳನ್ನು ನೆನೆಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಗುರುತಿಸುತ್ತಾ, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಯಾದವ ಬಾಂಧವರನ್ನು ಕೇಳಿಕೊಳ್ಳುತ್ತಾ, ನಾನು ಮಾತುಗಾರನಲ್ಲ, ಓಟಗಾರ ಮಾತ್ರ, ಹೆಚ್ಚೇನು ಮಾತಾಡೋದಿಲ್ಲ. ಇವತ್ತು ನಡೆಯುವ ಕ್ರೀಡೋತ್ಸವ ಉತ್ತಮವಾಗಿ ಸಾಗಲಿ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಸೇರಿರುವ ಎಲ್ಲ ಸಮುದಾಯ ಬಾಂಧವರಲ್ಲಿ ಒಂದು ವಿನಂತಿ, ನಾವು ಒಂದಷ್ಟು ಮಂದಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಮುಖೇನವಾಗಿ ಬಹುಮಾನವನ್ನು ಪಡೆದುಕೊಳ್ಬೋದು, ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರ ಮುಖೇನವಾಗಿ. ಆದರೆ ಈ ಕಾರ್ಯಕ್ರಮದಲ್ಲಿ ದಿನಪೂರ್ತಿ ಉಪಸ್ಥಿತರಿದ್ದು ಕೂಡ ಬಹುಮಾನವನ್ನು ಪಡೆಯುವಂಥ ಒಂದು ಅಪೂರ್ವವಾದ ಅವಕಾಶವನ್ನು ನಾವು ಒದಗಿಸಿಕೊಡ್ತಾ ಇದ್ದೇವೆ. ಇದೀಗ ತಾನೇ ಅಧಿಕೃತವಾದ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ನಡೆದಿದೆ. ನಾವೆಲ್ಲ ಅತ್ಯಂತ ಮುಂದುವರಿದ ಸೋಷಿಯಲ್ ಮೀಡಿಯಾದ ಯುಗದಲ್ಲಿದ್ದೇವೆ.
ತಮ್ಮ ತಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಆ ಮೊಬೈಲಲ್ಲಿ ಈ ಕ್ರೀಡಾಕೂಟದ ಒಂದು ಫೋಟೋವನ್ನು ತೆಗೆದು ತಮ್ಮ ವಾಟ್ಸಪ್ ಸ್ಟೇಟಸ್ಸಲ್ಲಿ ಹಾಕಬೇಕು. ಇವತ್ತು ಸಾಯಂಕಾಲ 3 ಗಂಟೆಯ ಒಳಗೆ ಅತ್ಯಧಿಕ ಆ ಸ್ಟೇಟಸ್ಸನ್ನು ಯಾರು ನೋಡ್ತಾರೋ, ಯಾರ ಮೊಬೈಲಲ್ಲಿ ಅತ್ಯಧಿಕ ಮಂದಿ ಅದನ್ನು ವೀಕ್ಷಿಸ್ತಾರೋ ಅವರಿಗೆ ಒಂದು ವಿಶೇಷವಾದ ಬಹುಮಾನವನ್ನು ನಾವು ವಿತರಿಸುವವರಿದ್ದೇವೆ. ಅದಕ್ಕೋಸ್ಕರ ಇದು 2 ದೃಷ್ಟಿ, ಒಂದು ಇಡೀ ನಾಡಿಗೆ ನಮ್ಮ ಸಮುದಾಯದ ಪರಿಚಯ, ಅದರ ಜೊತೆಗೆ ನಮಗೆ ಬಹುಮಾನವನ್ನು ಗೆಲ್ಲುವಂಥ ಒಂದು ಅಪೂರ್ವ ಅವಕಾಶ. ಇದನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಬೇಕು ಎನ್ನುವ ಮಾತಿನೊಂದಿಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಮತಿ ವನಿತಾ ಕೆ ಯಾದವ್ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಗಣ್ಯರೇ ಹಾಗೂ ನನ್ನ ಕುಲ ಬಾಂಧವರೇ, ಈ ಜಿಲ್ಲಾ ಯಾದವ ಕ್ರೀಡಾಕೂಟಕ್ಕೆ 2025ಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಬರಮಾಡಿಕೊಂಡು ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಪುತ್ತೂರು ತಾಲೂಕು ಯಾದವ ಸಭಾ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಹಾಗೂ ಎಲ್ಲ ತಾಲೂಕುಗಳ ಕ್ರೀಡಾಪಟುಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಇದ್ದೇನೆ. ಇದೊಂದು ಸ್ನೇಹಕೂಟ ಆಗಿರೋದ್ರಿಂದ ಸೋಲು ಗೆಲುವು ಇದ್ದದ್ದೇ, ಎಲ್ಲವನ್ನು ಖುಷಿಯಾಗಿ ತಗೊಂಡು ಮುಂದೆ ಸಾಗೋಣ ಅಂತ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಮಾಧವ್, ಜೈ ದ. ಕೃತಜ್ಞತೆಗಳು ಶ್ರೀಮತಿ ವನಿತಾ ಕೆ ಯಾದವ್ ಇವರಿಗೆ. ಕೇಂದ್ರ ಸಮಿತಿ ಮಂಗಳೂರು ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ಗೋಪಾಲಕೃಷ್ಣ ದೇವರನ್ನು, ಅದೇ ಥರ ಈ ಸ್ಥಳ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ದೈವಿಕ ಶಕ್ತಿಗಳನ್ನು ಕೂಡ ಪ್ರಾರ್ಥಿಸುತ್ತಾ, ಇವತ್ತು ನಾವು ಇಲ್ಲಿ ಸೇರಲಿಕ್ಕೆ ಅದೆಷ್ಟೋ ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಅದರ ಪ್ರತಿಫಲವಾಗಿ ಎಲ್ಲ ತಾಲೂಕಿನವರು ತಮ್ಮ ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿಷ್ಟು ಜನ ಸೇರಲಿಕ್ಕೆ ಈ ಹಳ್ಳಿ ಪ್ರದೇಶಕ್ಕೆ ನಮಗೆ ಅನುಕೂಲವಾಯಿತು. ಅದೇ ಥರ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಣ್ಯರೇ ನಿಮ್ಮ ಉಪಸ್ಥಿತಿಯನ್ನು ಹಾರೈಸುತ್ತಾ, ಅದೇ ರೀತಿ ಇವತ್ತಿನ ಈ ಪಟುಗಳಲ್ಲಿ ಕ್ರೀಡಾಕೂಟವನ್ನು ನೋಡಲಿಕ್ಕೂ ಹಾಗೆ ಕ್ರೀಡಾದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ಮೊದಲನೇದಾಗಿ ಹಾರೈಸುತ್ತಾ, ನಮ್ಮ ಈ ಸ್ನೇಹಕೂಟವು ಒಳ್ಳೆ ಚಂದ ರೀತಿಯಲ್ಲಿ ನಡೆದು ಆ ಭಗವಂತನು ಒಳ್ಳೆ ರೀತಿಯಲ್ಲಿ ನಾಳ್ದು 20ನೇ ತಾರೀಕು ನಡೆಯುವಂಥ ಆ ಸಮಾವೇಶ ಕೂಡ ಉತ್ತಮ ರೀತಿಯಲ್ಲಿ ಇದಕ್ಕೆಂದರೂ ಒಳ್ಳೆಯ ರೀತಿಯಲ್ಲಿ ಬೆಳಗಲಿಂದ ಹಾರೈಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈ ಜಿಲ್ಲಾ ಯಾದವ ಕ್ರೀಡಾಕೂಟದ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಅಧ್ಯಕ್ಷತೆ ವಹಿಸಿರುವ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎ ಕೆ ಮಣಿಯಾಣಿ ಅವರೇ, ಅದೇ ರೀತಿ ನಮ್ಮ ಅತಿಥಿಗಳಾದ ವನಿತಾ ಇವರೇ, ಉದ್ಘಾಟಕರಾದ ಶ್ರೀ ಲಕ್ಷ್ಮಣ ಬಳ್ಳಾಜೆ ಅವರೇ, ಹಾಗೂ ಇನ್ನೊಬ್ಬ ಅತಿಥಿಗಳಾದ ಶ್ರೀ ಚಂದ್ರಶೇಖರ್ ಅವರೇ, ಅದೇ ರೀತಿ ನಮ್ಮ ಇವತ್ತಿನ ಈ ಟ್ರಾಫಿಯ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿದ ನಾಗರಾಜ್ ಅವರೇ, ಬೆಳ್ತಳ್ಳಿ ತಾಲೂಕಿನ ಅಧ್ಯಕ್ಷರಾದ ರಾಧಾಕೃಷ್ಣ ಅವರೇ, ಸುಳ್ಯ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಕರುಣಾಕರ ಆಸ್ಪರೆ ಅವರೇ, ಮಂಗಳೂರು ತಾಲೂಕಿನ ಅಧ್ಯಕ್ಷರಾದ ಶ್ರೀ ಕೃಷ್ಣ ಬಿ ಪಟೇಲ್ ಅವರೇ, ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಅಶೋಕ್ ಅಮೇಯವರೇ, ಹಾಗೂ ನಮ್ಮ ಪ್ರಾದೇಶಿಕ ಸಮಿತಿ ಅಧ್ಯಕ್ಷರಾದ ಪುತ್ತೂರಿನ ಪ್ರಾದೇಶಿಕ ಸಮಿತಿಯಾದ ಜಾನಂದಿ ಅವರೇ, ಕೋಶಾಧಿಕಾರಿಯಾದ ನಮ್ಮ ಚಂದ್ರಶೇಖರ್ ಅವರೇ, ಇವತ್ತಿನ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಕ್ರೀಡಾಪಟುಗಳಿಗೆ ಹಾಗೂ ಅದೇ ರೀತಿ ಎಲ್ಲ ತಾಲೂಕುಗಳಿಂದ ಆಗಮಿಸಿರುವ ಪದಾಧಿಕಾರಿಗಳಿಗೆ, ಕೇಂದ್ರ ಸಮಿತಿಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಕಲ್ಪಿಸಿದ ಆರೋಗ್ಯ ಇಲಾಖೆಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸರ್ಕಾರಿ ಪ್ರಾಥಮಿಕ ಶಾಲೆ ಪಾಣಾಜೆ ಅವರು ನಮಗೀಗಾಗಲೇ ಈ ಕ್ರೀಡಾಕೂಟಕ್ಕೆ ನಮ್ಮ ಮೈದಾನವನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೂ ಬಿಟ್ಟುಕೊಟ್ಟು ಸಹಕರಿಸಿದ್ದಾರೆ. ಅವರಿಗೂ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತು ನಮ್ಮೊಂದಿಗೆ ಮಾಧ್ಯಮ ಮಿತ್ರರಿದ್ದಾರೆ, ಅವರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮೆಲ್ಲರನ್ನು ರಂಜಿಸಿದ, ನಮ್ಮ ಮೆರವಣಿಗೆಯಲ್ಲಿ ರಂಜಿಸಿದ ಮಣಿಕಂಠ ಸಿಂಗಾರಿ ಮೇಳ ತಂಡದವರಿಗೆ, ತಂಡದ ಎಲ್ಲ ಸದಸ್ಯರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ಹಾಗೂ ಇವತ್ತಿನ ಸೌಂಡ್ಸ್ ಆ್ಯಂಡ್ ಲೈಟ್ಸನ್ನು ವ್ಯವಸ್ಥೆ ಮಾಡಿದ ಮಹಾಲಿಂಗೇಶ್ವರ ಲೈಟ್ ಆ್ಯಂಡ್ ಸೌಂಡ್ ಇವರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೂ ಇನ್ನು ಇಲ್ಲಿ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಆ ಕ್ರೀಡಾಕೂಟದ ವಿಜಯಗಳಿಗೆ ನಾನು ಇನ್ ಅಡ್ವಾನ್ಸ್ ಆಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಇಷ್ಟು ದೊಡ್ಡ ಒಂದು ಕ್ರೀಡಾಕೂಟವನ್ನು ನಡೆಸಲು ನನಗೆ ಗೊತ್ತಿದೆ. ನಿನ್ನೆ ನಾನು ಈ ಗ್ರೌಂಡನ್ನು ನೋಡಬೇಕಾಗಿದ್ರೆ, ಫೋಟೋದಲ್ಲಿ ನೋಡಬೇಕಾದ್ರೆ ನಮಗೆ ತಲೆಬಿಸಿಯಾಗಿದೆ. ಅವರ ಹಾಕಿದ ಈ ಶಾಮಿಯಾನ ಸಮೇತ ಕಿತ್ತು ಹೋಗಿತ್ತು. ಅಲ್ಲಿ ಕ್ರಿಕೆಟ್ ಇದಕ್ಕೆ ಸಗಣಿ ಸಾರಿಸಿದ್ರು, ಆ ಸಗಣಿ ಸಮೇತ ಇವತ್ತು ಎದ್ದು ಹೋಗಿದೆ. ಸೊ ಆ ಕಷ್ಟ ನಮಗೆ ಅರ್ಥ ಆಗ್ತದೆ. ನಾವೆಲ್ಲರೂ ಸುಧಾರಿಸಿಕೊಂಡು ಈಗಾಗಲೇ ನಮ್ಮ ಪ್ರಸಾದ್ ಪಾಣಾಜಿಯವರು ಹೇಳಿದಾಗೆ ಇದೊಂದು ಸ್ನೇಹಕೂಟ ಎಂದು ಭಾವಿಸುತ್ತಾ, ಏನಾದರೂ ತಪ್ಪುಗಳಿದ್ದಲು ನಾವು ಅದನ್ನು ಸರಿಪಡಿಸುತ್ತಾ, ನಾವೇ ಸರಿಪಡಿಸುತ್ತಾ ಈ ಒಂದು ಕೂಟವನ್ನು ನಾವು ಯಶಸ್ವಿಗೊಳಿಸುವ ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥಿಸುತ್ತಾ ವಿನಂತಿಸುತ್ತಾ ನಾನು ಮಾತಿನಿಂದ ವಿರಮಿಸುತ್ತೇನೆ. ಜೈ ಯಾದವ್, ಜೈ ಮಾಧವ್. ಕೃತಜ್ಞತೆಗಳು. ಇದರೊಂದಿಗೆ ಸಭಾ ಕಾರ್ಯಕ್ರಮ ಕೊನೆಗೊಂಡಿದೆ. ಆತ್ಮೀಯರೇ, ಇವತ್ತು ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು ಇದರ ಸಹಯೋಗದೊಂದಿಗೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಮಂಗಳೂರು, ಉಳ್ಳಾಲ ತಾಲೂಕುಗಳ ಸಹಭಾಗಿತ್ವದೊಂದಿಗೆ ಪುತ್ತೂರು ತಾಲೂಕಿನ ಪಾಣಾಜೆಯ ಆಶ್ರಯದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಯಾದವ ಕ್ರೀಡಾಕೂಟವು ನಡೆಯುತ್ತಲಿದೆ. ಈ ಕ್ರೀಡಾಕೂಟಕ್ಕೆ 6 ತಾಲೂಕುಗಳಿಂದ ಕ್ರೀಡಾಪಟುಗಳು ಹಾಗೂ ಆಗಮಿಸಿದ್ದಾರೆ. ಹಾಗೂ ಎಲ್ಲ ಸಮಾಜ ಬಾಂಧವರು ಇವತ್ತು ಈ ಒಂದು ಪಾಣಾಜೆಯಲ್ಲಿ ಸೇರಿಕೊಂಡಿದ್ದಾರೆ. ಇದು ಬಹಳಷ್ಟು ಸಂತೋಷದ ವಿಷಯ. ಅದೇ ರೀತಿ ಏಪ್ರಿಲ್ 20 ಆದಿತ್ಯವಾರ ಯಾದವ ಜಿಲ್ಲಾ ಸಮ್ಮೇಳನವು ನಡೆಯಲಿಕ್ಕಿದೆ. ಈ ಸಮ್ಮೇಳನಕ್ಕೂ ಕರ್ನಾಟಕದಾದ್ಯಂತ ಎಲ್ಲ ಯಾದವ ಬಂಧುಗಳು ಹಾಗೂ ಇತರ ಸಮುದಾಯದ ಸ್ನೇಹಿತರು ಸೇರಲಿಕ್ಕಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಇವತ್ತು ಹಲವಾರು ಕಾಂಪಿಟಿಷನ್ಗಳನ್ನು ಇಟ್ಟಿದ್ದಾರೆ, ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಈ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಕ್ರೀಡಾಪಟುಗಳು, ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳು ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ತೇನೆ. ಅದೇ ರೀತಿ ಮುಂಬರುವ ಏಪ್ರಿಲ್ 20ರಂದು ನಡೆಯುವ ನಮ್ಮ ಜಿಲ್ಲಾ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾದವ ಸಮುದಾಯದ ಬಂಧುಗಳು ಹಾಗೂ ಇತರ ಸಮುದಾಯದ ಸ್ನೇಹಿತರು ಸೇರಿ ನಮ್ಮ ಈ ಒಂದು ಸಂಭ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿಯೂ ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯಾದವ ಸಮುದಾಯ ನಮ್ಮ ಕರಾವಳಿ ಭಾಗದಲ್ಲಿ ಯಾದವ ಮಣಿಯಾಣಿ ಸಮುದಾಯ ಅಂತ ಹೆಸರಿನಲ್ಲಿ ಕರೆಯಲ್ಪಡುವ ನಮ್ಮ ಈ ಸಮುದಾಯದ ಒಂದು ಸಮ್ಮೇಳನ ಕಳೆದ 6 ವರ್ಷಗಳ ಹಿಂದೆ ಸಮ್ಮೇಳನ ನಡೆದಿತ್ತು.
ಕಾರಣಾಂತರಗಳಿಂದ ಸಮ್ಮೇಳನವನ್ನು ನಮಗೆ ನಡೆಸಲಿಕ್ಕೆ ಆಗಿರಲಿಲ್ಲ. ಈ ವರ್ಷ ಏಪ್ರಿಲ್ 20 ಆದಿತ್ಯವಾರ ರಣಮಂಗಲ ಸಭಾಭವನದಲ್ಲಿ ಆರ್ಲಪದವಿನಲ್ಲಿ ಅದ್ಧೂರಿಯಾಗಿ ನಡೆಸಬೇಕು ಅಂತ ತೀರ್ಮಾನಿಸಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಮುದಾಯ ಬಾಂಧವರ ಒಗ್ಗೂಡುವಿಕೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಉಳ್ಳಾಳ, ಮಂಗಳೂರು ತಾಲೂಕುಗಳ ಸಹಯೋಗದಲ್ಲಿ ಪುತ್ತೂರಿನ ಯಾದವ ಸಮುದಾಯದ ಪುತ್ತೂರು ತಾಲೂಕು ವತಿಯಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಎಲ್ಲ ಸಮುದಾಯ ಬಾಂಧವರ ಪೂರ್ಣ ಸಹಕಾರ ಸಹಾಯ ಅತಿ ಅಗತ್ಯವಾಗಿದೆ. ಸಮುದಾಯದ ಒಗ್ಗೂಡಿಸುವಿಕೆ, ಸಮುದಾಯದಲ್ಲಿ ನಮ್ಮ ಸಮುದಾಯವನ್ನು, ನಮ್ಮ ಸಮುದಾಯದ ಜನಸಂಖ್ಯೆಯನ್ನು, ನಮ್ಮ ಸಮುದಾಯದ ಒಗ್ಗಟ್ಟನ್ನು ತೋರಿಸಿಕೊಡಲಿಕ್ಕೆ ಈ ನಮ್ಮ ಸಮ್ಮೇಳನ ದಾರಿದೀಪ. ಸಮ್ಮೇಳನದಲ್ಲಿ ಕೇವಲ ನಮ್ಮ ಒಂದು ಸಮುದಾಯದ ಬಲ ಪ್ರದರ್ಶನ ಅಲ್ಲ, ನಮ್ಮ ಸಮುದಾಯದಲ್ಲಿ ಯಾವ ರೀತಿ ಜನಗಳಿದ್ದೇವೆ, ಎಷ್ಟು ಮಂದಿ ಇದ್ದೇವೆ ಎನ್ನುವುದನ್ನು ನಾವು ಎಲ್ಲರಿಗೂ ಈ ಸಮಾಜಕ್ಕೆ ತೋರಿಸಿಕೊಡ್ಬೇಕಾದಂತಹ ಅವಶ್ಯಕತೆ ಇದೀಗ ಇದೆ. ನಮ್ಮ ಸಮುದಾಯದಲ್ಲಿ ಕೃಷಿ, ಹೈನುಗಾರಿಕೆ ಮುಂತಾದ ಕಾಯಕದೊಂದಿಗೆ ವಿವಿಧ ಸರಕಾರಿ ಉದ್ಯೋಗದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಅದೆಷ್ಟೋ ಮಂದಿ ನಮ್ಮ ಸಮುದಾಯದವರು ಇಂದು ಜಿಲ್ಲೆಯಾದ್ಯಂತ ಇದ್ದಾರೆ. ಇವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಇವರೆಲ್ಲರ ಬಲವನ್ನು ನಾವು ತೋರಿಸಿಕೊಂಡು ನಮ್ಮ ಸಮುದಾಯದ ಈ ಸಮ್ಮೇಳನವನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ಸಮ್ಮೇಳನದ ಪೂರ್ವಭಾವಿಯಾಗಿ ಅದೆಷ್ಟೋ ಸಲ ನಮ್ಮ ಸಭೆ ಸಮಾರಂಭಗಳನ್ನು ನಮ್ಮ ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಮಾಡಿದ್ದೇವೆ. ಇದಕ್ಕೆಲ್ಲರ ಸಹಕಾರವೂ ಸಿಕ್ಕಿದೆ. ಮುಂದೆ ಸಮ್ಮೇಳನಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯ ಬಾಂಧವರು ಆಗಮಿಸಿ ಈ ಸಮ್ಮೇಳನವನ್ನು ಒಂದು ಯಶಸ್ವಿ ಸಮ್ಮೇಳನವನ್ನಾಗಿ ಮಾಡಬೇಕು. ಇದು ನಮ್ಮೆಲ್ಲರ ಆಶಯ. ಇದಕ್ಕೆ ನಿಮ್ಮೆಲ್ಲರ ಸಹಾಯವನ್ನು ಯಾಚಿಸುತ್ತಾ ಈ ಸಮ್ಮೇಳನಕ್ಕೆ ಏಪ್ರಿಲ್ 20 ಯಾದವ ಸಮ್ಮೇಳನ ಆರ್ಲಪದವಿನಲ್ಲಿ ನಡೆಯುವ ಸಮ್ಮೇಳನಕ್ಕೆ ನಿಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾದವ ಸಭಾ ಕೇಂದ್ರ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ನಾವು ಸಾಧಾರಣ ಒಂದು 86ರಿಂದ ಕೇಂದ್ರ ಸಮಿತಿ ಮಂಗಳೂರು ಅಂತೇಳುವ ಒಂದು ಯಾದವ ಸಭೆಯನ್ನು ನಾವು ಇದು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಆನಂತರ ಮುಂದೆ ಪ್ರತಿಯೊಂದು ತಾಲೂಕುಗಳಲ್ಲಿ ಕೂಡ ಒಂದು ತಾಲೂಕು ಸಮಿತಿಯನ್ನು ಮಾಡಿ ನಾವೀಗ 4 ತಾಲೂಕು ಸಮಿತಿ ಆಲ್ರೆಡಿ ಇತ್ತು. ಈಗ ನಾವು 6 ತಾಲೂಕು ಸಮಿತಿಯನ್ನು ಮಾಡಿದ್ದೇವೆ. ಈ ನಮ್ಮ ಪ್ರಸ್ತುತ 75ನೇ ಇಸವಿಗಾಗುವಾಗ ಅದು ಬುಳ್ಳಾಳ ಮತ್ತು ಬೆಳ್ತಂಗಡಿಯನ್ನು ಸೇರಿಸಿಕೊಂಡು ಮಾಡಿದ್ದೇವೆ. ಅದಲ್ಲದೆ ನಾವು ಈ 2009ರಲ್ಲಿ ಪ್ರಥಮವಾಗಿ ಸುಳ್ಯದಲ್ಲಿ ನಮ್ಮ ಇದು ಕೇಂದ್ರದ ಪ್ರಥಮ ಸಮ್ಮೇಳನವನ್ನು ಮಾಡಿ ಆನಂತರ ಸುಳ್ಯದಲ್ಲಿ ಪ್ರತಿ ವರ್ಷ ಕೂಡ ಇವತ್ತಿನವರೆಗೆ ನಡೀತಾ ಇದೆ. ಆದರೆ ನಮ್ಮ ಕೇಂದ್ರದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದು ಸಮಿತಿಗಳಲ್ಲಿ ಈ ಕೇಂದ್ರದ ಸಮ್ಮೇಳನ ನಡೆದು 2016ರಲ್ಲಿ ಸುಳ್ಯದಲ್ಲಿ ಸೆಕೆಂಡ್ ಬಾರಿ ನಡೆದು ಆನಂತರ 8 ವರ್ಷಕ್ಕೆ ಈಗ ನಾವು ಪುನಃ ಈ ಸುಳ್ಯದ ಪುತ್ತೂರಿನವರ ಆಶ್ರಯದಲ್ಲಿ ಎಲ್ಲ ತಾಲೂಕುಗಳನ್ನು ಅಂತ ಹೇಳಿದರೆ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಅದೇ ಥರ ಉಳ್ಳಾಳ, ಸುಳ್ಯ, ಪುತ್ತೂರು ತಾಲೂಕುಗಳನ್ನು ಸೇರಿಸಿಕೊಂಡು ನಾವೀಗ ಇದರ ಯಾವುದು ನಮ್ಮ ಸಮ್ಮೇಳನ ಪೂರ್ವಭಾವಿಯಾಗಿ ನಮ್ಮ ಎಲ್ಲ ಸಮ್ಮಿತ್ರರು ಒಟ್ಟುಗೂಡಲಿಕ್ಕೆ ಬೇಕಾಗಿ ಒಂದು ಸಮ್ಮೇಳನ, ಒಂದು ಕೂಟ ಅಂದರೆ ಕ್ರೀಡಾಕೂಟ ಅಂತೇಳಿ ಇದೊಂದು ಕ್ರೀಡಾಕೂಟ ಅಲ್ಲ, ಒಂದು ಸ್ನೇಹಮಯ ಕೂಟ. ಯಾಕೆ ಎಲ್ಲರೂ ನಾಳೆ ಸಮ್ಮೇಳನಕ್ಕೆ ಬರಬೇಕು ಅಂತ ಹೇಳೋದು ಈ ರೀತಿಯಿಂದ ಇದನ್ನು ಆಯೋಜಿಸಿದ್ದೇವೆ. ಈ ಸಮ್ಮೇಳನದ ಈ ಕ್ರೀಡಾಕೂಟದಲ್ಲಿ ಇವತ್ತು ನಮ್ಮ ಇಡೀ ಜಿಲ್ಲೆಯ ಎಲ್ಲಿ ಕೂಡ ಇದು ಹಿರಿಯ ಒಂದು ಓಟಗಾರರು ಅವರು ರಾಷ್ಟ್ರಮಟ್ಟದಲ್ಲಿ ಹೋಗಿದ್ದಾರೆ. ಲಕ್ಷ್ಮಣ ಬಳ್ಳಾಜಿ ಅಂತೇಳಿ ಅವರು ಸುಳ್ಯ ತಾಲೂಕಿನವರು, ಅವರು ದುಗ್ಗಲಡ್ಕದಲ್ಲಿದ್ದಾರೆ. ಅವರಿಂದ ನಾವು ಉದ್ಘಾಟನೆ ಮಾಡಿ ಅದೇ ಥರ ನಮ್ಮ ಒಂದು ಯುವ ಇದು ಅನಿತಾ ಅಂತ ಹೇಳುವವರು ಮೆಸ್ಕಾಮ್ನಲ್ಲಿದ್ದುಕೊಂಡು ಅವರ ಇದರಲ್ಲಿ ಯಾವುದೋ ಅವರ ಇಲಾಖೆ ಇದರಿಂದ ಅವರು ಉತ್ತಮ ಓಟಗಾರ್ತಿಯಾಗಿ ಅವರು ಕೂಡ ಹೊರಹೊಮ್ಮಿದ್ದಾರೆ. ಅವರ ಮುಖಾಂತರ ನಾವು ಇವತ್ತು ಉದ್ಘಾಟನೆ ಮಾಡಿ ಆನಂತರ ಇದೀಗ ಇನ್ನು ಇವತ್ತು ಸಂಜೆವರೆಗೆ ಹಲವು ರೀತಿಯ ಎಲ್ಲರಿಗೂ ಅನ್ವಯವಾಗುವಂಥ ಎಲ್ಲ ಕ್ರೀಡಾಕೂಟಗಳನ್ನು ಆಯೋಜಿಸಿ ಸಂಜೆ ಆಗುವುದನ್ನು ನಿಲ್ಲಿಸಿ ನಂತರ 20ನೇ ತಾರೀಕಿಗೆ ನಾವು ಇದೇ ಆರ್ಲಪದವಿನಲ್ಲಿ ರಣಮಂಗಲ ಹಾಲ್ನಲ್ಲಿ ನಾವು ಸಮ್ಮೇಳನವನ್ನು ಆಯೋಜಿಸ್ತೇವೆ. ಆವತ್ತು ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ MLC ಆದಂಥ ಶ್ರೀನಿವಾಸರು ಉದ್ಘಾಟಿಸ್ತಾರೆ. ಅದೇ ರೀತಿ ನಮ್ಮ ಶಾಸಕ ಪುತ್ತೂರು ತಾಲೂಕಿನ ಶಾಸಕರಾದ ಅಶೋಕ್ ರೈಗಳು ಬರ್ತಾರೆ. ಅದೇ ಥರ ಮಠಂದೂರವರು ಬರ್ತಾರೆ.
ಸುಳ್ಯ ತಾಲೂಕಿನ ಶಾಸಕರಾದ ಭಾಗೀರಥಿ ಮುರಳಿ ಅವರು ಬರ್ತಾರೆ. ಅದೇ ಥರ ನಾವು ಇನ್ನಿತರ ಅದೇ ಇದು ನಮ್ಮ ಸಂತತರನ್ನು ಕೂಡ ಆಹ್ವಾನಿಸಿದ್ದೇವೆ. ಸಮಾರೋಪ ಸಮಾರಂಭಕ್ಕೆ ಅವರನ್ನು ಕೂಡ ಇದು ಮಾಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಗೆಸ್ಟ್ಗಳನ್ನು ನಾವು ಕರೆದಿದ್ದೇವೆ. ಅವರ ಮುಖಾಂತರ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಜನರಿಗೆ ಅವರ ಒಂದು ಸಂದೇಶವನ್ನು ಕೊಡುವಂಥ ಮುಖಾಂತರ ನಾವು ಈ ಸಮ್ಮೇಳನ ಆಯೋಜಿಸ್ತೇವೆ. ನಾವು ಈ ಸಮ್ಮೇಳನ ಅಂದರೆ ಯಾದವ ಸಮ್ಮೇಳನ ಅಂತ ಹೇಳಿದರೆ ಬರೀ ನಮ್ಮ ಜಾತಿಯ ಇನ್ನೊಂದು ಜಾತಿಗೆ ನಾವು ಸ್ಪರ್ಧೆ ಕೊಡೋದಲ್ಲ, ನಮ್ಮಲ್ಲಿರುವಂಥ ಜನರಲ್ಲಿ ಇರುವಂಥ ಈ ಭಾವ ಕೆಲವು ಅವರಲ್ಲಿರುವಂಥ ಚೈತನ್ಯಗಳನ್ನು, ಅವರ ಕೃಷಿ ಚಟುವಟಿಕೆಗಳನ್ನು, ಅದೇ ರೀತಿ ಅವರು ಮಾಡುವಂಥ ಉದ್ಯೋಗದಲ್ಲಿ ಇದನ್ನೆಲ್ಲ ಒಂದು ಪ್ರತಿಭೆಯನ್ನು ತರಲಿಕ್ಕೆ ಬೇಕಾಗಿ ಈ ಸಮ್ಮೇಳನ ಆಯೋಜಿಸಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಒಂದು ಸ್ಪಂದನೆ ಕೊಡುವ ರೀತಿಯಲ್ಲಿ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಎಲ್ಲರೂ ಈ ಸಮ್ಮೇಳನಕ್ಕೆ, ನಮ್ಮ ಯಾದವ ಸಮ್ಮೇಳನಕ್ಕೆ ಎಲ್ಲ ರೀತಿಯ ನಮ್ಮ ಹೊರಗಿನವರು ಕೂಡ ತುಂಬ ನಮಗೆ ಸಪೋರ್ಟ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಬಂದು ಈ ಸಮ್ಮೇಳನ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕೆ ಆ ಭಗವಂತನು ನಮಗೆಲ್ಲರಿಗೂ ಕೃಪಾ ಕಟಾಕ್ಷೆಯನ್ನು ಬೀರಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳಿಂದ ವಿರಮಿಸಿ, ಅದೇ ರೀತಿ ಸುದ್ದಿ ಚಾನಲ್ನವರು ಇದನ್ನು ಈ ಸುದ್ದಿ ಚಾನಲ್ನವರು ಈ ಕಾರ್ಯಕ್ರಮವನ್ನು ನಮಗೆ ಆಯೋಜಿಸಿದ್ದಕ್ಕೆ ಪ್ರಚಾರದ ರೂಪದಲ್ಲಿ ಕೊಳ್ಳುವುದಕ್ಕೆ ಅವರು ಕೂಡ ನಮ್ಮಲ್ಲಿ ಉತ್ತಮ ರೀತಿಯಲ್ಲಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನು ವಿರಮಿಸ್ತಾ ಇದ್ದೇನೆ. ಯಾದವ ಸಭಾ ಕೇಂದ್ರ ಸಮಿತಿ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಯಾದವ ಸಭಾ ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ಏಪ್ರಿಲ್ 20ನೇ ತಾರೀಕು ಆರ್ಲಪ್ಪದವಿನ ರಣಮಂಗಲ ಸಭಾಭವನದಲ್ಲಿ ಯಾದವ ಜಿಲ್ಲಾ ಸಮ್ಮೇಳನ ನಡೆಯಲಿಕ್ಕಿದೆ. ನಾಡಿನ ಎಲ್ಲ ಗಣ್ಯಾತಿಗಣ್ಯರ ಸಂಗಮದೊಂದಿಗೆ, ಸಮುದಾಯ ಬಾಂಧವರ ಸಂಪೂರ್ಣವಾದ ಸಹಕಾರದೊಂದಿಗೆ ಈ ಸಮ್ಮೇಳನ ಸಾಕಾರಗೊಳ್ಳಲಿಕ್ಕಿದೆ. ಈ ಒಂದು ಸಮ್ಮೇಳನಕ್ಕೆ ನಾಡಿನ ಎಲ್ಲ ಸಮುದಾಯ ಬಾಂಧವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ, ಆ ಬಳಿಕ ಕುಣಿತ ಭಜನೆ, ಅದರ ಜೊತೆಗೆ ಸಭಾ ಕಾರ್ಯಕ್ರಮ, ವಿಚಾರ ಮಂಡನೆಯ ಸಲುವಾಗಿ ಪ್ರಮುಖರಿಂದ ಗೋಷ್ಠಿಗಳು, ಸಾಯಂಕಾಲ ಸಮಾರೋಪ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಮುದಾಯದ ರಾಜ್ಯ ಮಟ್ಟದ ಶಾಸಕರುಗಳು, ನಮ್ಮ ಜಿಲ್ಲೆಯ ಸಂಸದರು, ಶಾಸಕರು, ಎಲ್ಲ ಗಣ್ಯರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಕೂಡ ಮಾರ್ಗದರ್ಶನ ಮಾಡುವವರಿದ್ದಾರೆ. ಎಲ್ಲ ಸಮುದಾಯದ ಬಾಂಧವರು ತಮ್ಮ ಸಂಪೂರ್ಣವಾದ ಸಹಕಾರದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯಾದವ ಸಭಾ ಕೇಂದ್ರ ಕಮಿಟಿ ಮಂಗಳೂರು ಹಾಗೂ ಸುಳ್ಯ, ಬಂಟ್ವಾಳ, ಮಂಗಳೂರು, ಉಳ್ಳಾಲ, ಬೆಳ್ತಂಗಡಿ, ಪುತ್ತೂರು ತಾಲೂಕುಗಳ ಸಹಯೋಗದಲ್ಲಿ ನಾಡು 20ನೇ ತಾರೀಕಿಗೆ ನಡೆಯುವಂತಹ ಯಾದವ ಸಭಾ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲರೂ ಬಾಂಧವರು ಒಟ್ಟು ಸೇರಿ ಒಂದೇ ಚಪ್ಪರದಡಿಯಲ್ಲಿ ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಆತ್ಮೀಯರೇ, ಯಾದವ ಸಭಾ ಕೇಂದ್ರ ಸಮಿತಿ ಹಾಗೂ ಯಾದವ ಸಭಾ ತಾಲೂಕು ಸಮಿತಿ ಮಂಗಳೂರು, ಬಂಟ್ವಾಳ, ಸುಳ್ಯ ಇದರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಸಮಿತಿಯ ಆಶ್ರಯದಲ್ಲಿ ಏಪ್ರಿಲ್ 20ರಂದು ಹಲವು ವೈವಿಧ್ಯ ಕಾರ್ಯಕ್ರಮಗಳ ಜೊತೆಗೆ ಬೆಳಿಗ್ಗೆ ಗಣಹೋಮ, ಸತ್ಯನಾರಾಯಣ ಪೂಜೆ, ಸಭಾ ಕಾರ್ಯಕ್ರಮ, ಸನ್ಮಾನ ಸಮಾರಂಭ, ಪ್ರತಿಭಾ ಪುರಸ್ಕಾರ, ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮಗಳೊಂದಿಗೆ ಈ ಸಲ ಏಪ್ರಿಲ್ 20ರಂದು ಯಾದವ ಸಮ್ಮೇಳನವು ಜಿಲ್ಲಾ ಸಮ್ಮೇಳನ ಭಾಳ ಯಶಸ್ವಿಯಾಗಿ ಪಾಣಾಜೆಯಲ್ಲಿ ನಡೀಲಿಕ್ಕಿದೆ. ಈ ಒಂದು ಸಮ್ಮೇಳನದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು. ಈ ಸಮ್ಮೇಳನದ ಪೂರ್ವಭಾವಿಯಾಗಿ ಈಗಾಗಲೇ ಕ್ರೀಡಾಕೂಟವು ಬಹಳ ಅದ್ಧೂರಿಯಾಗಿ ನಡೆದಿದೆ. ಬಹುಶಃ ಈ ಸಮುದಾಯದ ಸಂಘಟನೆ ಅನ್ನುವಂಥದ್ದು ಯಾವುದೇ ರೀತಿಯ ಸಂಘರ್ಷಕ್ಕೋಸ್ಕರ ಈ ಸಂಘಟನೆ ಅಲ್ಲ, ಬದಲಾಗಿ ನಮ್ಮ ಸಮುದಾಯದಲ್ಲಿರುವಂತಹ ಅನೇಕರಿಗೆ ನೆರವಾಗಬೇಕು, ಪರಸ್ಪರ ಜೊತೆಗೂಡಿ ಬಾಳಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಯಾದವ ಸಭಾ ಜಿಲ್ಲಾ ಸಮ್ಮೇಳನವನ್ನು ನಾವು
ಆಯೋಜನೆ ಮಾಡಿದ್ದೇವೆ. ಈ ಒಂದು ಸಮ್ಮೇಳನಕ್ಕೆ ಎಲ್ಲರ ಸಹಕಾರ ಸಹಾಯದೊಂದಿಗೆ ಉಪಸ್ಥಿತಿಯೊಂದಿಗೆ ಎಲ್ಲರೂ ಜೊತೆ ಸೇರಿ ಯಶಸ್ವಿಗೊಳಿಸೋಣ. ನಾವೆಲ್ಲ ಭಾಗವಹಿಸುವ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಜಿಲ್ಲಾ ಮಟ್ಟದ ಯಾದವ ಸಮ್ಮೇಳನ ಆರ್ಲಪದದಲ್ಲಿ ನಡೆಯಲಿದೆ ಏಪ್ರಿಲ್ 20ರಂದು. ಯಾದವ ಸಮುದಾಯ ಬಾಂಧವರು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕರುಣಾಕರ ಹಾಸ್ಪರ್ ಅಂತೇಳಿ ಸುಳ್ಯ ತಾಲೂಕು ಯಾದವ ಸಭಾದ ಅಧ್ಯಕ್ಷನಾಗಿದ್ದೇನೆ. ಈ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿಗೆ ಪುತ್ತೂರಲ್ಲಿ ಯಾದವ ಜಿಲ್ಲಾ ಸಮ್ಮೇಳನ ನಡೆಯಲಿಕ್ಕಿದೆ. ಸುಮಾರು 2016ರಲ್ಲಿ ಒಂದು ಜಿಲ್ಲಾ ಸಮ್ಮೇಳನ ಆಗಿತ್ತು. ಆ ನಂತರ ಸುಮಾರು 9 ವರ್ಷಗಳ ಒಂದು ಅವಧಿಯಲ್ಲಿ ಯಾವುದೇ ಜಿಲ್ಲಾ ಸಮ್ಮೇಳನ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ, ಬೇರೆ ಬೇರೆ ಕಾರಣದಿಂದಾಗಿ. ಈಗ ಮತ್ತೆ ಈ ಒಂದು ಸಮ್ಮೇಳನವನ್ನು ಪುತ್ತೂರಲ್ಲಿನ ಆರ್ಲಪದದಲ್ಲಿ ನಡೆಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಸುಮಾರು ಒಂದು 6 ತಾಲೂಕು ಸಮಿತಿಗಳು ನಮ್ಮಲ್ಲಿ ಈಗಾಗಲೇ, ಅದು ಸುಳ್ಯ ಇರ್ಬೋದು, ಪುತ್ತೂರು, ಬಂಟ್ವಾಳ, ಮಂಗಳೂರು, ಉಳ್ಳಾಲ, ಹಾಗೆ ಬೆಳ್ತಂಗಡಿ ತಾಲೂಕು ಸಮಿತಿಗಳ ಎಲ್ಲ ನಮ್ಮ ಕುಲಬಾಂಧವರು ಕೂಡ ಒಂದೆಡೆ ಸೇರಿಕೊಂಡು ಈ ಒಂದು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ಸಂಘಟನೆ ಅಂತ ಹೇಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯ. ಅದು ಯಾವುದೇ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚಿನ ಈ ವಿದ್ಯಮಾನಗಳಲ್ಲಿ ಜಾತಿ ಸಂಘಟನೆ ಬಹಳ ಮುಖ್ಯ. ಯಾಕೆಂತ ಹೇಳಿದರೆ, ಒಂದು ಎಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಮಗೆ ಏನಾದರೂ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಮ್ಮ ಜನರಿಗೆ ಇರ್ಬೋದು ಏನಾದರೂ ಮೂಲಭೂತ ಸೌಕರ್ಯಗಳ ಅಥವಾ ಸವಲತ್ತುಗಳು ಸಿಗಬೇಕು ಅಂತ ಹೇಳಿದರೆ ನಾವು ಅದನ್ನು ಹಕ್ಕೊತ್ತಾಯ ಮಾಡಬೇಕಾದಂಥ ಅಥವಾ ಸರ್ಕಾರ ಮಟ್ಟದಲ್ಲಿ ಇರ್ಬೋದು, ನಮ್ಮ ಸಂಘಟನೆಗಳ ಮುಖಾಂತರ ನಾವು ಅದನ್ನು ಪ್ರತಿಪಾದಿಸಿ ಅದನ್ನು ಗಳಿಸಿಕೊಳ್ಬೇಕಾದಂಥ ಅವಶ್ಯಕತೆ ಬಹಳಷ್ಟಿದೆ. ಈ ನಿಟ್ಟಿನಲ್ಲಿ ನಮಗೆಲ್ಲರೂ ಕೂಡ ಈ ಸಂಘಟನೆ ಅತಿ ಮುಖ್ಯವಾಗಿದೆ. ಆದ್ದರಿಂದ ಈ ಜಿಲ್ಲಾ ಸಮ್ಮೇಳನದಲ್ಲಿ ಒಂದು 2 ಠರಾವುಗಳನ್ನು ಕೂಡ ಮಂಡನೆ ಮಾಡಲಿಕ್ಕಿದ್ದೇವೆ. ನಮಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಈಗ ಸಿಗ್ತಾ ಇದೆ, ಈಗಾಗಲೇ ನಮಗೆ ಗೊತ್ತಿದ್ದ ಹಾಗೆ ಪ್ರವರ್ಗ 1ರಲ್ಲಿ ನಮಗೆ ಈಗ 4% ಮೀಸಲಾತಿ ಇದೆ. ಅದಕ್ಕೆ ಸುಮಾರು 500 ಹೆಚ್ಚು ಕಮ್ಮಿ 500ರಷ್ಟು ಉಪಜಾತಿಗಳು ಅದರಲ್ಲಿ ಈಗ ಈ 500 ಉಪಜಾತಿಗಳು ಸೇರಿಕೊಂಡು 4% ರಿಸರ್ವೇಷನ್ ಈಗ ಕೊಡ್ತಾ ಇದ್ದಾರೆ. ಇದು ಎಷ್ಟು ಇದ್ದರೆ ಸಾಕಾಗುವುದಿಲ್ಲ, ಮತ್ತು ಇನ್ನು ಅದಕ್ಕೆ ಸೇರಿಸುವಂಥ ಉಪಜಾತಿಗಳನ್ನು ಮತ್ತಷ್ಟು ಸೇರಿಸಿಕೊಳ್ಳುತ್ತಾ ಹೋಗ್ತಾರೆ ಹೊರತು ಆದರೆ ನಮ್ಮ ರಿಸರ್ವೇಷನ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕೂಡ ನಾವು ಒಂದು ಹಕ್ಕೊತ್ತಾಯವನ್ನು ಈ ಸಮಾವೇಶದಲ್ಲಿ ಮಾಡಲಿಕ್ಕೆ ಇದ್ದೇವೆ. ಒಂದು ಠರಾವನ್ನು ಕೂಡ ಮಂಡನೆ ಮಾಡಲಿಕ್ಕಿದ್ದೇವೆ. ಈ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿ ಮಾಡಬೇಕಾದ್ದು ನಮ್ಮ ಎಲ್ಲರ ಕರ್ತವ್ಯ ಕೂಡ. ಈ ಪ್ರತಿಯೊಂದು ಮನೆಯಿಂದ ಕೂಡ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ಮನೆಯ ಎಲ್ಲ ಕುಟುಂಬ ಸದಸ್ಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಯಾದವ ಸಮುದಾಯ ಬಂಧುಗಳ ಮೇಲೆ ಕೂಡ ಇದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಏಪ್ರಿಲ್ 20ನೇ ತಾರೀಕಿಗೆ ನಡೆಯುವಂಥ ಜಿಲ್ಲಾ ಸಮ್ಮೇಳನದಲ್ಲಿ ಪ್ರತಿ ಕುಟುಂಬ ಸದಸ್ಯರನ್ನು ಕೂಡ ಕರ್ಕೊಂಡು ಬಂದು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಮಾದರಿಯಾಗಿ ಈ ಸಮಾವೇಶ ನಡೆಯುವ ಹಾಗೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆದ ಕಾರಣ ಎಲ್ಲರೂ ಕೂಡ ಆ ದಿವಸ ಬಿಡುವು ಮಾಡಿಕೊಂಡು, ಎಷ್ಟೇ ಬಿಡುವು ಇಲ್ಲದಿದ್ದರೂ ಕೂಡ ಅಥವಾ ಬೇರೆ ಬೇರೆ ಕೆಲಸಗಳು ಇದ್ದರೂ ಕೂಡ ಆ ದಿನ ಒಂದು ಬಿಡುವು ಮಾಡಿಕೊಂಡು ಇದು ನಮ್ಮದೇ ಕಾರ್ಯಕ್ರಮ, ನಮ್ಮ ಸಂಘಟನೆ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳನ್ನು ಸಮೇತ ಇದರಲ್ಲಿ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತೇಳಿ ನಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾಟಕ್ಕೆ ಹೆಸರನ್ನು ನೋಂದಾಯಿಸಿದ ತಂಡಗಳ ವಿವರ: ಪುತ್ತೂರು ಎ, ಪುತ್ತೂರು ಬಿ, ಪುತ್ತೂರು ಸಿ, ಬಂಟ್ವಾಳ ಎ, ಬಂಟ್ವಾಳ ಬಿ, ಬಂಟ್ವಾಳ ಸಿ, ಮಂಗಳೂರು ಎ, ಮಂಗಳೂರು ಬಿ, ಮಂಗಳೂರು ಸಿ. ಪುರುಷರ ವಿಭಾಗದ ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಗೆ ಹೆಸರನ್ನು ನೋಂದಾಯಿಸಿದ ತಂಡಗಳ ವಿವರ: ಮಂಗಳೂರು ಎ, ಬಂಟ್ವಾಳ ಎ, ಸುಳ್ಯ ಎ, ಸುಳ್ಯ ಬಿ, ಮಂಗಳೂರು ಬಿ, ಸುಳ್ಯ ಬಿ. ಯಾವುದಾದರೂ ತಂಡಗಳು ಹೆಸರನ್ನು ನೋಂದಾಯಿಸಲಿಕ್ಕೆ ಬಾಕಿ?
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.